ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ಬದ್ಧವಾಗಿರುವುದು ಅಗತ್ಯ. ಕೋರ್ಟ್ ಆದೇಶವನ್ನ ಮೀರಿ ಹೋಗಲು ಸಾಧ್ಯವಿಲ್ಲ. ಹೋರಾಟಗಳು ಜನಾಭಿಪ್ರಾಯವನ್ನ ರೂಪಿಸುತ್ತವೆ. ಸಮರ್ಪಕವಾದ ವಾದ ಮಂಡಿಸಬೇಕು, ನಿಜ ಸ್ಥಿತಿಯನ್ನ ಕೋರ್ಟ್ಗೆ ವಿವರಿಸಬೇಕು ಎಂದು ಉಡುಪಿಯಲ್ಲಿ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ನ್ಯಾಯಾಲಯದ ಮೇಲೆ ಪ್ರಭಾವ ಬೀಳುವುದಾದರೆ ಪ್ರತಿಭಟನೆಗಳು ಬೇಕು. ಕುಡಿಯಲು ನೀರು ಮೊದಲು, ಬೆಳಗ್ಗೆ ಆಮೇಲೆ ಈ ವಾದವನ್ನ ಕೋರ್ಟ್ನಲ್ಲಿ ಸಮರ್ಪಕವಾಗಿ ಮಂಡಿಸಬೇಕಾಗ್ತದೆ ಎಂದರು. ಅಲ್ಲಿ ಸಮರ್ಥವಾಗಿರುವ ವಾದವನ್ನು ಮಂಡಿಸಿ ಪುನಃ ಪ್ರತ್ಯೇಕ ತೀರ್ಪು ತರಬೇಕು. ಅದಕ್ಕೆ ಬೇಕಾಗಿರುವ ಪ್ರಯತ್ನಗಳನ್ನೆಲ್ಲ ಮಾಡಬೇಕು. ಅದಕ್ಕೆ ಇದು ಒಂದು ವೇಳೆ ಸಹಕಾರಿ ಆಗತ್ತೆ ಅಂತಂದರೆ ಜನಾಭಿಪ್ರಾಯ ರೂಪುಗೊಳ್ಳಲಿಕ್ಕೆ ಅಥವಾ ನ್ಯಾಯಾಲಯದ ಮೇಲೆ ಪ್ರಭಾವ ಬೀರಲಿಕ್ಕೆ ಕಾರಣ ಆಗತ್ತೆ ಅಂತಂದರೆ ಆವಾಗ ಇದು ಮಾಡಬೇಕು. ಹಿಂದೊಂದು ಸಂದರ್ಭದಲ್ಲಿ ನ್ಯಾಯಾಲಯ ಕೂಡ ಒಂದು ತೀರ್ಪು ಕೊಟ್ಟು ನಮಗೆ ಹೀಗೆ ಪುನಃ ಪರಿಶೀಲಿಸಬೇಕು. ಹೀಗೊಂದು ನಮಗೊಂದು ನೆನಪು, ಇಂತಹ ಬರೀದೆ ಬೀದಿ ಹೋರಾಟಗಳಿಂದಾಗಿ ಏನು ಉಪಯೋಗ ಇಲ್ಲ, ಇಲ್ಲಿ ಹೋರಾಟ ನಡೆಯುತ್ತೆ ಎಂಬ ಕಾರಣಕ್ಕೋಸ್ಕರ ನಾವು ತೀರ್ಪನ್ನು ಬದಲಿಸಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸಮರ್ಥವಾದ ವಾದವನ್ನು ಮಂಡಿಸಬೇಕು ಅಂತ ಹೇಳಿಕೊಂಡು ಸರ್ವೋಚ್ಚ ನ್ಯಾಯಾಲಯವೋ ಅಥವಾ ರಾಜ್ಯ ಉಚ್ಚ ನ್ಯಾಯಾಲಯ ಇರಬೇಕು. ಈ ಮಾತು ನನ್ನದ್ದು ನಮ್ಮ ಗಮನದಲ್ಲಿದೆ. ಹಾಗಾಗಿ ಆ ಕಾರ್ಯದಲ್ಲಿ ಎಲ್ಲರೂ ಕೂಡ ಮುಂದಾಗಬೇಕು.